Kudla is our city. Kudladakulu is our emotion. ತುಳು ಮತ್ತು ಕನ್ನಡ. ಕನ್ನಡದವರಿಗೆ ತುಳುವಿನ ಬಗ್ಗೆ, ತುಳು ಭಾಷೆಯ ಬಗ್ಗೆ, ತುಳು ಸಂಸ್ಕೃತಿಯ ಬಗ್ಗೆ ಪ್ರೀತಿಯಿಂದ ತಿಳಿಸಿಕೊಡುವಂತಹ ಒಂದು ಕಾರ್ಯಕ್ರಮ. ಈ ನಾವು ತುಳುವರೆಲ್ಲ ಶ್ರೀಕೃಷ್ಣನ ಥರ. ಯಾಕೆ ಅಂತ ಹೇಳಿದರೆ ನಮಗೆಲ್ಲ ಎರಡು ತಾಯಿಯನ್ನು, ಕೃಷ್ಣನನ್ನು ದೇವಕಿ ಹೆತ್ತು ಯಶೋದೆ ಸಾಕಿತು, ಹಾಗೆ ತುಳುವಮ್ಮ ನಮ್ಮನ್ನು ಹೆತ್ತು ಕನ್ನಡಮ್ಮ ನಮ್ಮನ್ನು ಬೆಳೆಸಿತು. ನಾವು ತುಳುವರು ಕನ್ನಡದ ಅಭಿವೃದ್ಧಿಯಲ್ಲಿ ದೊಡ್ಡ ಪಾತ್ರ ವಹಿಸಿದ್ದಾರೆ. ಇದು ನಾನು ಇವತ್ತಲ್ಲ, 55 ವರ್ಷಗಳ ಹಿಂದೆ ಶಾಲೆಯಲ್ಲಿ ತಿಳ್ಕೊಂಡಿದ್ದೆ. ಯಾಕೆ ಅಂದರೆ ನಾವೆಲ್ಲ ತುಳುವಿನವರು, ನಮ್ಮ ಮಾತೃಭಾಷೆ, ಮನೆಯಲ್ಲೆಲ್ಲ ತುಳು ಮಾತಾಡೋದು. ತರಗತಿಯ ಒಳಗೆ ಹೋದ ಮೇಲೆ ತುಳು ಮಾತಾಡಿದ್ರೆ ಕೈಗೆರಡು ಪೆಟ್ಟು ಕೊಟ್ಟು ಬೆಂಚಿಯ ಮೇಲೆ ನಿಲ್ಲಿಸ್ತಿದ್ರು, ನೀನು ಕನ್ನಡನೇ ಮಾತಾಡಬೇಕು ಅಂತ. ಅದರ ಅರ್ಥ ಏನಂದ್ರೆ ಕನ್ನಡದ ಬಗ್ಗೆ ತುಳುವರಿಗೆ ಆವತ್ತಿಂದಲೂ ಕೂಡ ಒಂದು ಬಹಳವಾದಂಥ ಒಂದು ಪ್ರೀತಿ ಇತ್ತು ಅಂತ ಇದರಲ್ಲಿ ಅರ್ಥ. ತುಳು ಕನ್ನಡ ಎರಡೂ ಕೂಡ ಏಕರೂಪದಲ್ಲಿ ಬೆಳೆದು ಬಂದಂಥ ಒಂದು ಭಾಷೆ. ಮತ್ತೆ ನನ್ನ ತುಳುವಿನ ಬಗ್ಗೆ ಒಂದು ಹೆಮ್ಮೆ ಇದೆ. ನಾವೆಲ್ಲ ಚಿಕ್ಕದಿರುವಾಗ ಆಗ ತುಳುವಿಗೆ ಲಿಪಿ ಉಂಟಾ ಇಲ್ವಾ ಜಿಜ್ಞಾಸೆ ಇತ್ತು, ಉಂಟು ಹೇಳುವುದು ಎಲ್ಲ ಉಂಟು, ನಾವು ನೋಡಲಿ. ಇತ್ತೀಚೆಗೆ ಅದರ ಬಗ್ಗೆ ಎಲ್ಲ ಬಹಳಷ್ಟು ಸಂಶೋಧನೆಗಳು ನಡೆದಿದೆ. ಆದರೂ ಕೂಡ ಲಿಪಿ ಇಲ್ಲದ ಹೇಳುವಂತ ಒಂದು ಕಾಲದಲ್ಲಿ ಒಂದು ಭಾಷೆ ಜನರ ಭಾವನೆ ಮತ್ತು ಮನಸ್ಸಿನ ಆ ಮಾತುಗಳ ಮೂಲಕವಾಗಿ ಇಲ್ಲಿಯ ತನಕವೂ ಉಳಿದಿದೆ ಅಂದ್ರೆ ಅದು ತುಳುವಿನ ಮಹತ್ವ ಅಂತ ಎಲ್ಲರೂ ತಿಳ್ಕೊಳ್ತಿದ್ದಾರೆ. ಜಗತ್ತಿನಲ್ಲಿ ಹಲವಾರು ಭಾಷೆಗಳಿವೆ, ಎಷ್ಟೋ ಭಾಷೆಗಳಿಂದ ನಶಿಸಿ ಹೋಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಕನ್ನಡ ಮತ್ತು ತುಳು ಎರಡೂ ಕೂಡ ಮೇರು ಶಿಖರಕ್ಕೆ ಸಾಕ್ತಾ ಇದೆ ಹೇಳುವಂತ ಸಂತೋಷದ ವಿಷಯ. ನಾನು ಬಾಲ್ಯದಲ್ಲಿ ನಾಟಕಗಳೆಲ್ಲ ಬರೀತಾ ಇದ್ದೆ. ನಾನು 4ನೇ ತರಗತಿಯಲ್ಲಿ ಪ್ರಥಮವಾಗಿ ಬಂದ ನಾಟಕನೇ ತುಳು ನಾಟಕ ಆಗಿತ್ತು. ಅಲ್ಲಿಂದ ಇಲ್ಲಿಯ ತನಕ ಒಂದು 60-70 ನಾಟಕಗಳನ್ನು ಬರೆದೆ, ತುಳುವಿನಲ್ಲಿ ಬರೆದೆ, ಕನ್ನಡದಲ್ಲಿ ಬರೆದೆ. ಅದು ಏನು ಆ ಭಾಷೆಯಲ್ಲಿ ಒಂದು ನಮಗೆ ಸೆಳೆತ ಇದೆ. ಮತ್ತೆ ಒಂದು ತುಳುವರು ಯಾವಾಗಲೂ ಕೂಡ ಸಾಹಸ ಪ್ರಿಯರು. ಅವರು ಎಲ್ಲಿ ಹೋದರೂ ಕೂಡ ಬದುಕುವಂಥವ್ರು, ಆ ಸಾಧ್ಯತೆ ಇದೆ, ಹೋರಾಟ ಮಾಡುವರು. ಅದರ ಜೊತೆಯಲ್ಲಿ ಅವರಲ್ಲಿ ಹಾಸ್ಯ ಪ್ರಜ್ಞೆ ವಿಪರೀತವಾಗಿದೆ. ಯಾರು ಸಾಹಸ ಪ್ರವೃತ್ತಿಯವರು ಇರ್ತಾರೋ ಅವರಲ್ಲಿ ಹಾಸ್ಯ ಪ್ರವೃತ್ತಿ ಇದ್ದೇ ಇರ್ತದೆ. ಯಾಕಂದ್ರೆ ಒಂದು ಸಾಹಸ ಮಾಡುವಂತ ಸಂದರ್ಭದಲ್ಲಿ ಅವನು ಭಯಭೀತನಾಗುವಾಗ ಹಾಸ್ಯ ಪ್ರಜ್ಞೆ ಇದ್ರೆ ಅವನು ಯಾವತ್ತೂ ಭಯ ಪಡುವುದೇ ಇಲ್ಲ. ಆ ಸಾಹಸವನ್ನು ಕೂಡ ಒಂದು ಹಾಸ್ಯದ ಮುಖಾಂತರವಾಗಿ ಕೊಂಡು ಹೋಗ್ತಾನೆ. ಇದು ನಾನು ಕಂಡುಕೊಂಡಂತ ಒಂದು ಸತ್ಯ. ಮತ್ತೆ ಕನ್ನಡವೂ ಅಷ್ಟೇ. ಬಹಳಷ್ಟು ತುಳುವರು ಈಗಲೂ ಕೂಡ ನಾವು ಪ್ರಯತ್ನ ಪಡ್ತಾ ಇದ್ದೇವೆ 8ನೇ ಪರಿಚಯಕ್ಕೆ ತುಳುವನ್ನು ಸೇರಿಸಬೇಕು ಅಂತ, ಅಥವಾ ಕರ್ನಾಟಕದಲ್ಲಿ ತುಳುವನ್ನು ಒಂದು ರಾಜ್ಯದ ಅಧಿಕೃತ ಭಾಷೆಯಾಗಿ ಮಾಡಬೇಕು ಅಂತ ಕೂಡ ಬೇಡಿಕೆ ಕೊಡ್ತಾ ಇದೆ. ಅದು ಶೀಘ್ರದಲ್ಲಿ ಆಗಬೇಕು ಅಂತ ಆಸೆ. ನಾನು ಪುನಃ ಕೃಷ್ಣನನ್ನೇ ಉದಾಹರಣೆ ಕೊಡ್ತೇನೆ. ಕೌರವರಿಗೂ ಪಾಂಡವರಿಗೂ ಯುದ್ಧ ನಿಶ್ಚಯ ಅಂತ ಆದಮೇಲೆ ಕೃಷ್ಣನನ್ನು ತಮ್ಮ ಕಡೆಗೆ ಸೆಳೆಯಬೇಕು ಅಂತ ಹೇಳುವ ಭಾವನೆಯಿಂದ ದುರ್ಯೋಧನನು ಕೃಷ್ಣನ ಹತ್ರ ಹೋಗ್ತಾನೆ. ಅದೇ ರೀತಿಯಾಗಿ ಪಾಂಡವರ ಕಡೆಯಿಂದ ಅರ್ಜುನನು ಕೃಷ್ಣನಲ್ಲಿ ಹೋಗ್ತಾನೆ. ಯಾಕಂದ್ರೆ ಕೃಷ್ಣ ಅಂದ್ರೆ ಅದೊಂದು ಮಹಾನ್ ಸಾಗರ. ಅಲ್ಲಿ ಏನಾಗುತ್ತೆ, ದುರ್ಯೋಧನ ನಾನು ಕೃಷ್ಣನ ಕಾಲಬುಡದಲ್ಲಿ ಕುಳಿತುಕೊಂಡೆ ಸರಿಯಾಗುವುದಿಲ್ಲ ಅಂತ ಹೇಳೋ ತಲೆಯ ಬುಡದಲ್ಲಿ ಕುಳಿತುಕೊಂಡ. ಅರ್ಜುನ ದೇವರ ಕಾಲಬುಡನೆ ನಮಗೆ ಶ್ರೇಷ್ಠ ಅಂತ ಹೇಳಿ ಕಾಲಬುಡದಲ್ಲಿ ಕುತ್ಕೊಂಡು ನಿದ್ರೆಯಿಂದ ಎದ್ದಂತ ಕೃಷ್ಣ, ಅಂದ್ರೆ ನಾಟಕ ಅವನು ನಿದ್ರೆ ಮಾಡಿಲ್ಲ, ಎದ್ದಂತ ಕೃಷ್ಣ ಪ್ರಾರಂಭದಲ್ಲಿ ನೋಡುವುದು ಎದುರಲ್ಲಿರುವ ಅರ್ಜುನನನ್ನೇ ವಿನಃ ತಲೆಯ ಮೇಲಿರುವಂತಹ ದುರ್ಯೋಧನನಲ್ಲ. ಹಾಗೆ ನಾವು ಕೂಡ ಕನ್ನಡದ ಕಾಲಬುಡದಲ್ಲಿದ್ದೇವೆ. ದಯವಿಟ್ಟು ತುಳುವಿನ ಬಗ್ಗೆ ಪ್ರೀತಿ ತೋರ್ಲಿ, ಕೃಷ್ಣನಂತಿರುವಂತಹ ಕನ್ನಡದ ಪಿತಾಮಹರು ಅಂತ ಹೇಳಿಕೊಂಡು, ಇನ್ನು ಮುಖ್ಯವಾಗಿ ನೀವೆಲ್ಲರೂ ಕೂಡ ಬಂದಿರುವಂಥದ್ದು ನಮ್ಮ ಬಿಳಿಮರೆಯವರ ಮಾತುಗಳನ್ನು ಕೇಳಿಕೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಳ್ಳೆಯ ಸಹೋದರಿಯಲ್ಲಿ ತುಂಬಿದ್ದಾರೆ.
ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ತುಳು ಮಾತಾಡದೆ ಬಿಟ್ಕೊಡ್ತಾ ಇದ್ದಾರೆ ಸತ್ಯ ಕೂಡ. ಇವತ್ತು ಶಾಲೆಯಲ್ಲಿ ತುಳು ಪಾಠ ಮಾಡುವಂತಾಗಿದೆ. ಯಾವಾಗ 1993ರಲ್ಲಿ ಅವತ್ತು ಮಾನ್ಯ ವೀರಪ್ಪಮೊಯ್ಲಿಯವರು ತುಳು ಅಕಾಡೆಮಿಯನ್ನು ಸ್ಥಾಪನೆ ಮಾಡಿದ ನಂತರ ಬಹುತೇಕ ಶಾಲಾ ಕಾಲೇಜುಗಳಲ್ಲಿ ತುಳು ಸಂಘ ಮತ್ತು ತುಳುವನ್ನು ಪಠ್ಯಕ್ರಮದೊಳಗೆ ಜಾರಿ ಮಾಡಿದ್ದೇವೆ. 2010ರಿಂದ ಪ್ರೌಢಶಾಲೆಗಳಲ್ಲಿ ತೃತೀಯ ಭಾಷೆಯಾಗಿ ತುಳುವನ್ನು ಬೋಧನೆ ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸುಮಾರು 40-50 ಶಾಲೆಗಳಲ್ಲಿ ಇವತ್ತು ಪಠ್ಯಕ್ರಮ ನಡೀತಾ ಇದೆ. ವರ್ಷಕ್ಕೆ ಸುಮಾರು ಒಂದು 800-1000 ವಿದ್ಯಾರ್ಥಿಗಳು SSLCನಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಆಗಿ ತುಳು ಪಠ್ಯವನ್ನು ತುಳು ಸಬ್ಜೆಕ್ಟ್ಗಳನ್ನು ಬರೀತಾ ಇದ್ದಾರೆ. ಆಮೇಲೆ ಕಾಲೇಜಲ್ಲಿ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯ ಡಿಗ್ರಿ ಪದವಿಗೆ ತುಳುವನ್ನು ಅನುಷ್ಠಾನ ಮಾಡಿದೆ. ರೀಸೆಂಟ್ಲಿ ಮೊನ್ನೆ ಮಂಗಳೂರಿನ ಸೆಂಟ್ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ ಕೂಡ ಅವರ ಪದವಿಗೆ ತುಳುವನ್ನು ಜಾರಿ ಮಾಡಿದ್ದಾರೆ. ಅದೇ ರೀತಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ತುಳು MA ಕೂಡ ಸುಮಾರು 5 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಕುಡ್ಲದ ಚಾನಲ್ ತೂಲೆ ಸಬ್ಸ್ಕ್ರೈಬ್ ಮಾಡ್ತುಲೆ. ದ ವೆರಿ ಬೆಸ್ಟ್ ಟು ಯು. ಮಾತೆರೆಗ್ಲ ಸೊಲ್ಮೆಲು ಯಾನ್ ನಿಕ್ಲೆನ ಅದ್ವಿತಿ ಶೆಟ್ಟಿ, ಯಾನ್ ನಿಕ್ಲೆನ ಅಶ್ವಿತಿ ಶೆಟ್ಟಿ. ಕುಡ್ಲ ಇಸ್ ಆರ್ ಸಿಟಿ, ಕುಡ್ಲ ದಕಲು ಇಸ್ ಆರ್ ಇಮೋಷನ್. ಕುಡ್ಲ ದಕಲು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡ್ಕುನ ಮರೆಪೊಚ್ಚಿ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು. ಕುಡ್ಲದಕಲು ಈಸ್ ಅ ಇಮೋಷನ್.